ನೋಡ್ಬೋದ ಇನ್ನ? ಯಾಕೆ ಐ ಡೋಂಟ್ ನೋ. ಹೇಳಿ ಏನಕ್ಕೆ ಅಂತ. ನನ್ಗೆಲ್ಲ ಗೊತ್ತು, ಅದು ಬೇರೆ ವಿಷಯ. ಅದು ನನಗೆ ಹಾ ಬೆಳಿಗ್ಗೆಗೆ ಹಾ ಆ ಕೆಲಸ ಬಗ್ಗೆ ನೋಡ್ಬೋದಾ ಅಂತಂದೆ. ಯಾವ್ದ್ರ ಬಗ್ಗೆ? ರಶ್ಮಿ ಹಾಗೂ ಸಂತೋಷ್ ಎಂಗೇಜ್ಮೆಂಟ್ ಆಗಿ 1 ವಾರ ಕಳೆದಿತ್ತು. ಅವರ ಮದುವೆ ಮುಂದೆ ಆಷಾಢ ಮುಗಿದ ತಕ್ಷಣ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಫಿಕ್ಸ್ ಕೂಡ ಆಗಿತ್ತು. ಎಂಗೇಜ್ಮೆಂಟ್ ಇಂದ ಮದುವೆ ಆಗುವವರೆಗೂ ಹುಡುಗ ಹಾಗೂ ಹುಡುಗಿಯರಿಗೆ ಅದೊಂದು ಅತ್ಯಂತ ರೋಚಕ ಹಾಗೂ ರೋಮಾಂಚಕ ಘಟ್ಟ ಆಗಿರುತ್ತದೆ. ಯಾಕಂದ್ರೆ ಭಾವಿ ಪತಿ ಪತ್ನಿಯರು ತುಂಬಾ ರೊಮ್ಯಾಂಟಿಕ್ ಆಗಿ ಇರುತ್ತಾರೆ ಹಾಗೂ ತಮ್ಮ ಭವಿಷ್ಯದ ಜೀವನದ ಬಗ್ಗೆ ಹಲವಾರು ಕನಸುಗಳ ಬಗ್ಗೆ ಮಾತನಾಡುತ್ತಾರೆ. ಮೀಟ್ ಆದಾಗ ಅದನ್ನ ಮಾಡೋಣ, ಇದನ್ನ ಮಾಡೋಣ, ಹೀಗೆ ಮಾಡೋಣ ಅಂತ ಕನಸುಗಳನ್ನ ಕಟ್ಟಿಕೊಂಡಿರುತ್ತಾರೆ. ಫೋನ್ ಹಿಡಿದ್ರೆ ಸಾಕು, ಬೆಳಿಗ್ಗೆ ಆಗಿರೋದು ಗೊತ್ತಾಗೋದಿಲ್ಲ, ಸಾಯಂಕಾಲ ಆಗಿರೋದು ಗೊತ್ತಾಗೋದಿಲ್ಲ, ಮತ್ತೆ ಏನು ಅಂತ 1000 ಸರಿ ಕೇಳಿ ದಿನದಲ್ಲಿ 12 ರಿಂದ 13 ಗಂಟೆ ಕೇವಲ ಫೋನಿನಲ್ಲಿ ಹೋಗಿಬಿಡುತ್ತದೆ. ಹಾಗೆ ರಶ್ಮಿ ಹಾಗೂ ಸಂತೋಷ್ ಕೂಡ ದಿನದಲ್ಲಿ ಕನಿಷ್ಠ ಪಕ್ಷ 8 ರಿಂದ 10 ಗಂಟೆಗಳ ಕಾಲ ಫೋನಿನಲ್ಲೇ ಇರುತ್ತಿದ್ದರು. ಮಾತಿನಲ್ಲಿ ರಶ್ಮಿ ಸಂತೋಷ್ ತಾಯಿ ಅಂದ್ರೆ ಅವಳ ಭಾವಿ ಅತ್ತೆ ಬಗ್ಗೆ ಕೆಲವೊಂದು ಜೋಕ್ ಮಾಡುತ್ತಿದ್ದಳು ಹಾಗೂ ಆವಾಗ ಟಾಂಟ್ ಕೂಡ ಮಾಡುತ್ತಿದ್ದಳು. ಸಂತೋಷ್ ಅದನ್ನ ಕೇಳಿ ನಕ್ಕು ಸುಮ್ಮನಾಗುತ್ತಾನೆ. ಹೀಗೆ ಕೆಲವು ಬಾರಿ ಇಬ್ಬರು ಮೀಟ್ ಆಗಿದ್ದಾರೆ. ಕೆಲವೊಂದು ಸಾರಿ ಸಂತೋಷ್ ರಶ್ಮಿಯ ಕಾಲು ಎಳೆದರೆ ರಶ್ಮಿ ಕೂಡ ಕೆಲವೊಮ್ಮೆ ಸಂತೋಷ್ ಹೈಟ್ ಬಗ್ಗೆ ಹಾಗೂ ಅವನ ಮನೆಯವರ ಬಗ್ಗೆ ಕೆಲವು ಸಾರಿ ಜೋಕ್ ಮಾಡಿದ್ದಾಳೆ. ಕೆಲವೊಂದು ಸಾರಿ ಸಂತೋಷ್ನ ಡ್ರೆಸ್ ಸೆನ್ಸ್ ಬಗ್ಗೆ ಹಾಗೂ ಅವನು ಬಳಸುವ ಹಳೆಯ ಕಾರ್ ಬಗ್ಗೆ ಕೂಡ ನೆಗೆಟಿವ್ ಆಗಿ ಮಾತನಾಡಿದ್ದಾಳೆ. ಆದರೂ ಸಂತೋಷ್ ಎಲ್ಲವನ್ನ ಸ್ಪೋರ್ಟಿಯಾಗಿ ತೆಗೆದುಕೊಂಡಿದ್ದಾನೆ. ಎಲ್ಲವೂ ಸುಸೂತ್ರವಾಗೇ ಇತ್ತು. ಮುಂದೆ ವಾರಗಳು ತಿಂಗಳು ಕಳೆದ ಮೇಲೆ ಮದುವೆ ಶಾಪಿಂಗ್ ಮುಗಿಯುತ್ತದೆ. ಆಮೇಲೆ ಮದುವೆ ದಿನ ಬಂದೇ ಬಿಟ್ಟಿತ್ತು. ಮದುವೆ ಹಿಂದಿನ ದಿವಸ ಸಾಮಾನ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ರಿಸೆಪ್ಷನ್ ನ ಮಾಡುತ್ತಾರೆ. ಇಲ್ಲಿಯೂ ಕೂಡ ಅದೇ ತರ ಆಗಿತ್ತು. ಇಲ್ಲಿಯೂ ರಿಸೆಪ್ಷನ್ ಮುಗಿದಿತ್ತು. ಮರುದಿನ ಬೆಳಗ್ಗೆ ಮದುವೆ ಆಗುವ ಸಮಯವಿತ್ತು. ಅಂದರೆ ಮುಹೂರ್ತ ಇತ್ತು. ಎಲ್ಲರೂ ಮುಹೂರ್ತ ಸಮಯಕ್ಕೆ ಕಾಯುತ್ತಿದ್ದರು. ರಶ್ಮಿ ರೆಡಿಯಾಗಿ ಮುಹೂರ್ತಕ್ಕೆ ಸರಿಯಾಗಿ ಮದುವೆ ಮಂಟಪಕ್ಕೆ ಬರುತ್ತಾಳೆ. ಆದ್ರೆ ಸಂತೋಷ್ ಮಾತ್ರ ಬರೋದೇ ಇಲ್ಲ. ಎಲ್ಲರೂ ಸಂತೋಷ್ ರೂಮಿನ ಹೊರಗೆ ಕಾಯುತ್ತಾರೆ. ಸಂತೋಷ್ ತಂದೆ ತಾಯಿಗೂ ಈ ವಿಷಯ ಏನು ಅಂತ ಗೊತ್ತಾಗುವುದಿಲ್ಲ. ಯಾಕಂದ್ರೆ ಮುಹೂರ್ತದ ಸಮಯ ಮೀರುತ್ತಾ ಇತ್ತು. ಈ ಸಮಯ ತಪ್ಪಿದರೆ ಮುಂದೆ 1 ತಿಂಗಳು ಮದುವೆ ಮುಹೂರ್ತಗಳೇ ಇರಲಿಲ್ಲ. ಇದೇ ಕಾರಣ ರಶ್ಮಿಯ ತಂದೆ ತಾಯಿಯೂ ಕೂಡ ಸಂತೋಷ್ಗೆ ಫೋನ್ ಮಾಡುತ್ತಾರೆ. ಆದರೆ ಸಂತೋಷ್ ಮಾತ್ರ ಫೋನ್ ಎತ್ತುವುದಿಲ್ಲ. ಇದೇ ಕಾರಣ ರಶ್ಮಿಯ ತಂದೆ ತಾಯಿ ಕೂಡ ಸಂತೋಷ್ಗೆ ಫೋನ್ ಮಾಡುತ್ತಾರೆ. ಆದರೆ ಸಂತೋಷ್ ಮಾತ್ರ ಫೋನ್ ಎತ್ತುವುದಿಲ್ಲ. ಮುಂದೆ ಸಂತೋಷ್ ತಂದೆ ತಾಯಿ ಕೂಡ ಗಾಬರಿಯಾಗಿ ಫೋನ್ ಮಾಡುತ್ತಾರೆ. ರೂಮ್ನಲ್ಲಿ ಇದ್ದರೂ ಕೂಡ ಸಂತೋಷ್ ಮಾತ್ರ ಫೋನ್ ಎತ್ತುವುದಿಲ್ಲ. ಫೋನ್ ಮಾತ್ರ ರೂಮಿನ ಒಳಗೆ ರಿಂಗ್ ಆಗುತ್ತಿತ್ತು. ಕೊನೆಗೆ ಜೋರಾಗಿ ಬಾಗಿಲನ್ನು ತಟ್ಟುತ್ತಾರೆ. ಏನಾಗಿ ಹೋಯಿತೋ, ಹುಡುಗ ಏನು ಮಾಡಿಕೊಂಡನೋ ಎನ್ನುವ ಗಾಬರಿ ಎಲ್ಲರಲ್ಲೂ ಇತ್ತು. ಆದ್ರೆ 5-6 ನಿಮಿಷ ನಂತರ ಸಂತೋಷ್ ನಾರ್ಮಲ್ ಆಗಿ ಜೀನ್ಸ್ ಪ್ಯಾಂಟ್ ಹಾಗೂ ಟೀ ಶರ್ಟ್ ಮೇಲೆ ರೂಮಿಂದ ಹೊರಗೆ ಬರುತ್ತಾನೆ. ಎಲ್ಲರೂ ಅವನ ಉಡುಗೆ ತೊಡುಗೆ ನೋಡಿ ಆಶ್ಚರ್ಯ ಜೊತೆಗೆ ಗಾಬರಿ ಕೂಡ ಆಗುತ್ತಾರೆ. ಕಾರಣ ಅವನು ಮದುವೆಗೆ ಹಾಕಿಕೊಳ್ಳಬೇಕಾದ ಡ್ರೆಸ್ ಗಳನ್ನ ಬಿಟ್ಟು ನಾರ್ಮಲ್ ಆಗಿರುವ ಜೀನ್ಸ್ ಹಾಗೂ ಟೀ ಶರ್ಟ್ ನೋಡಿ ಅಚ್ಚರಿ ಅನಿಸುತ್ತದೆ. ರಶ್ಮಿ ಅಣ್ಣ ತಂದೆ ತಾಯಿಗಳು ಕೂಡ ಅಲ್ಲಿ ಜಮಾಯಿಸುತ್ತಾರೆ. ಈ ಅವತಾರ ನೋಡಿ ಅವರು ಗಾಬರಿಗೊಳ್ಳುತ್ತಾರೆ. ಬನ್ನಿ ಅಳಿಯಂದ್ರೆ, ಬೇಗ ಮದುವೆ ಡ್ರೆಸ್ ಅನ್ನ ಹಾಕಿಕೊಂಡು ಬನ್ನಿ, ಮುಹೂರ್ತ ಮೀರುತ್ತಿದೆ ಎಂದು ರಶ್ಮಿಯ ತಂದೆ ಸಂತೋಷ್ಗೆ ಹೇಳಿದಾಗ ಸಂತೋಷ್ ಹೇಳಿದ್ದು ಇಷ್ಟೇ: ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಈ ಮದುವೆ ಆಗುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಡುತ್ತಾನೆ. ಈ ಮಾತುಗಳನ್ನು ಕೇಳಿದಂತಹ ಅಲ್ಲಿ ನೆರೆದಿದ್ದ ಜನರೆಲ್ಲ ಆಶ್ಚರ್ಯ ಜೊತೆಗೆ ಗಾಬರಿಯಾಗುತ್ತಾರೆ. ದಿಢೀರಂತ ಸಂತೋಷ್ ಈ ರೀತಿ ನಿರ್ಧಾರ ತೆಗೆದುಕೊಳ್ಳಲು ಕಾರಣವೇನು? ಅಂತಹ ತಪ್ಪು ಹೆಣ್ಣಿನ ಕಡೆಯಿಂದ ಏನಾಯಿತು? ಮದುವೆ ವ್ಯವಸ್ಥೆಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ? ಯಾರಾದ್ರೂ ಏನಾದ್ರೂ ಅಂದ್ರ? ಊಟ ತಿಂಡಿಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ? ಅಥವಾ ವರದಕ್ಷಿಣೆಯಲ್ಲಿ ಏನಾದ್ರೂ ಹೆಚ್ಚಿಗೆ ಬೇಕಾ? ಇಂತಹ 100 ಪ್ರಶ್ನೆಗಳು ಎಲ್ಲರಲ್ಲಿ ದೊಡ್ಡ ಪ್ರಶ್ನೆಗಳಾಗಿ ಉಳಿದಿದ್ದವು.
ಆದ್ರೆ ಸಂತೋಷ್ ಯಾರಿಗೂ ಉತ್ತರ ಕೊಡುವುದಿಲ್ಲ. ನೇರವಾಗಿ ಮದುವೆ ಮಂಟಪಕ್ಕೆ ಬಂದು ರಶ್ಮಿಗೆ ಹೇಳುತ್ತಾನೆ, ನೀನು ನನ್ನ ಹೈಟ್ ಬಗ್ಗೆ ಜೋಕ್ ಮಾಡುತ್ತಿದ್ದೆ, ನೀನು ನನ್ನ ತಾಯಿಯನ್ನ ಹೀಯಾಳಿಸುತ್ತಿದ್ದೆ, ನನ್ನ ಟೇಸ್ಟ್ ಸರಿ ಇಲ್ಲ, ನನ್ನ ಕಾರಿನ ಬಗ್ಗೆ ಟಾಂಟ್ ಮಾಡುತ್ತಾ ಇದ್ದೆ, ನನ್ನ ಫ್ಯಾಮಿಲಿಯನ್ನ ಕೀಳಾಗಿ ನೋಡುತ್ತಿದ್ದೆ, ನಿನ್ನ ಪ್ರತಿಯೊಂದು ಮಾತಿನಲ್ಲೂ ನಮ್ಮ ಮನೆಯವರ ಬಗ್ಗೆ ರೆಸ್ಪೆಕ್ಟೇ ಇರಲಿಲ್ಲ. ಇನ್ನು ಮದುವೆ ನಂತರ ಇದೆಲ್ಲ ಆಗೋದು ಬೇಡ, ನೀನು ನನ್ನ ಮನೆಯನ್ನ ಮುರಿಯೋದು ಗ್ಯಾರಂಟಿ. ಅದಕ್ಕೆ ನಾನು ಈಗಲೇ ಈ ಸಂಬಂಧವನ್ನ, ಈ ಮದುವೆಯನ್ನ ಮುರಿಯುತ್ತೇನೆ ಎಂದು ಖಡಾಖಂಡಿತವಾಗಿ ಹೇಳುತ್ತಾನೆ. ಈ ಮಾತು ಕೇಳುತ್ತಲೇ ರಶ್ಮಿಗೆ ಸಿಡಿಲು ಬಡದ ಹಾಗೆ ಆಗುತ್ತದೆ. ಹೌದು, ಆಗ ರಶ್ಮಿಗೆ ತಾನು ಸಂತೋಷ್ ಬಗ್ಗೆ ಮಾತನಾಡಿದ ಪ್ರತಿಯೊಂದು ಮಾತುಗಳು ನೆನಪಿಗೆ ಬರುತ್ತದೆ. ಆಗ ಅವಳಿಗೆ ಅನಿಸುತ್ತದೆ, ತಾನು ಮಾತನಾಡಿದ ಮಾತುಗಳು ನಿಜಕ್ಕೂ ತಪ್ಪಾಗಿದ್ದವು ಎಂದು. ರಶ್ಮಿ ಸಂತೋಷ್ ಕ್ಷಮೆ ಕೇಳಲು ಹೋಗುತ್ತಾಳೆ. ಆದರೆ ಸಂತೋಷ್ ಮಾತ್ರ ರಶ್ಮಿ ಯಾವುದೇ ಮಾತನ್ನು ಕೇಳುವುದಿಲ್ಲ. ಅಲ್ಲಿಗೆ ಈ ಮದುವೆ ಮುರಿದು ಬೀಳುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ನಮ್ಮ ಕೆಲಸಗಳು ನಮ್ಮ ಜೀವನವನ್ನ ಹಾಳು ಮಾಡುವುದಿಲ್ಲ. ಬದಲಿಗೆ ನಾವು ಮಾತನಾಡುವ ಮಾತುಗಳು ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡುತ್ತವೆ. ಹೌದು, ನಾವು ಮಾತನಾಡುವ ಪ್ರತಿಯೊಂದು ಮಾತಿನ ಮೊದಲು ಕ್ಷಣಕಾಲ ಯೋಚಿಸಬೇಕು. ಒಂದು ವೇಳೆ ನಾನು ಈ ಮಾತನ್ನು ಆಡಿದರೆ ಮುಂದಿರುವ ವ್ಯಕ್ತಿಗೆ ಯಾವ ರೀತಿ ಅನಿಸಬಹುದು, ಒಂದು ವೇಳೆ ಅದೇ ಮಾತು ಆ ವ್ಯಕ್ತಿ ನನಗೆ ಹೇಳಿದರೆ ನನ್ನ ರಿಯಾಕ್ಷನ್ ಯಾವ ರೀತಿ ಇರುತ್ತದೆ ಎಂದು, ಮುಂದೇನಾಗಬಹುದು, ಇದರ ಪರಿಣಾಮಗಳೇನು, ಇದನ್ನೆಲ್ಲ ಗಮನದಲ್ಲಿಟ್ಟು ಮಾತನಾಡಬೇಕು. ಇಲ್ಲ ಅಂದ್ರೆ ಜೀವನದಲ್ಲಿ ದೊಡ್ಡ ದೊಡ್ಡ ಸಂಬಂಧಗಳು, ಒಳ್ಳೆಯ ಸಂಬಂಧಗಳು ಕ್ಷಣಾರ್ಧದಲ್ಲಿ ಮುರಿದು ಬೀಳುತ್ತವೆ. ಅಂತಹದರಲ್ಲಿ ಮದುವೆ ಸಂಬಂಧ ಮದುವೆ ಆಗುವ ಮೊದಲು ತುಂಬಾನೇ ನಾಜೂಕಾಗಿರುತ್ತದೆ, ಮದುವೆ ಆದ ನಂತರವೂ ನಾಜೂಕಾಗಿ ಇರುತ್ತದೆ. ಆದ್ರೆ ಮದುವೆಯ ನಂತರ ಗಂಡ ಹೆಂಡತಿ ಆದ ಮೇಲೆ ಜಗಳಗಳು ಇರೋದು ಕಾಮನ್. ಆದ್ರೆ ಪ್ರೀತಿ ಪ್ರೇಮ ಇದ್ದರೆ ಆ ಜಗಳಗಳು ಕೂಡ ಜಾಸ್ತಿ ಹೊತ್ತು ನಿಲ್ಲುವುದಿಲ್ಲ, ಹೇಗೋ ಅದನ್ನ ಸುಧಾರಿಸಿಕೊಂಡು ಹೋಗಬಹುದು. ಆದ್ರೆ ಮದುವೆಯ ಮೊದಲೇ ನಿಮ್ಮ ಬಣ್ಣವನ್ನ ನಿಮ್ಮ ಸಂಗಾತಿಗೆ ತೋರಿಸಿದರೆ ಆ ಬಣ್ಣಗಳು ಸಂಬಂಧದಲ್ಲಿ ಕಾಣುತ್ತವೆ ಹಾಗೂ ಅವು ತುಂಬಾನೇ ನಾಜೂಕಾಗಿರುತ್ತವೆ. ಗಂಡಾಗಲಿ ಹೆಣ್ಣಾಗಲಿ ಮದುವೆಯ ನಿಶ್ಚಯವಾದ ನಂತರ ತಮ್ಮ ಭಾವಿ ಪತ್ನಿ ಹಾಗೂ ಪತಿಯ ಬಳಿ ಗಂಟೆಗಟ್ಟಲೆ ಫೋನುಗಳಲ್ಲಿ ಹರಟೆ ಹೊಡೆಯುತ್ತಾರೆ, ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳುತ್ತಾರೆ. ಈ ರೀತಿ ಮಾತನಾಡುವುದರಿಂದ ಅವರ ನಡುವಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಎನ್ನುವ ಎಲ್ಲರ ಭಾವನೆ. ಆದರೆ ಕೆಲವೊಂದು ಸಾರಿ ಇವುಗಳು ಉಲ್ಟಾ ಕೂಡ ಹೊಡೆಯಬಹುದು. ಆದ್ರೆ ನೀವು ನಿಮ್ಮ ಭಾವಿ ಪತಿ ಹಾಗೂ ಪತ್ನಿಯ ಬಳಿ ಮಾತನಾಡುವಾಗ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿಟ್ಟುಕೊಳ್ಳುವುದು ಬಹುಮುಖ್ಯವಾಗಿದೆ. ಅದರಲ್ಲೂ ಹೆಣ್ಣು ಮಕ್ಕಳು ಮದುವೆಯ ನಂತರ ತಮ್ಮ ತಾಯಿಯ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಬೇಕಾದಂತಹ ನಮ್ಮ ಸಮಾಜದಲ್ಲಿ ಪರಿಸ್ಥಿತಿ ಇದೆ. ಗಂಡನ ಮನೆಯಲ್ಲಿ ವಿಷಯಗಳು ನಿರೀಕ್ಷೆಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತವೆ. ಆದ್ದರಿಂದ ಆ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಮುಖ್ಯವಾಗಿರುತ್ತದೆ. ಪ್ರತಿಯೊಬ್ಬರಿಗೂ ಅವರವರ ಹಿಂದಿನ ಕಥೆ ಇರುತ್ತದೆ. ಆದರೆ ಇತರರು ಅದನ್ನ ಮುಕ್ತ ಮನಸ್ಸಿನಿಂದ ಸ್ವೀಕರಿಸುತ್ತಾರೋ ಇಲ್ಲವೋ ಎನ್ನುವುದು ನಿರೀಕ್ಷಿಸುವುದು ತಪ್ಪು. ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ಹಿಂದಿನ ಸಂಬಂಧದ ಬಗ್ಗೆ ಹಂಚಿಕೊಳ್ಳುವ ಮೊದಲು ಅವನ ಅಥವಾ ಅವಳ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಮುಖ್ಯವಾಗಿದೆ. ನಿಮ್ಮ ಭವಿಷ್ಯದ ಸಾಧ್ಯತೆಗಳನ್ನ ಹಾಳು ಮಾಡುವ ಯಾವುದೇ ವಿಷಯವನ್ನ ನಿಮ್ಮ ಸಂಗಾತಿಗೆ ಆತುರದಿಂದ ಹೇಳಬೇಡಿ ಅಥವಾ ಕೇಳಬೇಡಿ. ಮದುವೆಗೆ ಸಾಕಷ್ಟು ಸಮಯ ಉಳಿದಿದ್ದರೆ ಹುಡುಗ ಮತ್ತು ಹುಡುಗಿ ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಮುಕ್ತವಾಗಿ ಮಾತನಾಡಲು ಆರಂಭಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಹುಡುಗ ಹುಡುಗಿಯರು ತಮ್ಮ ಭವಿಷ್ಯದ ಪತಿಗೆ ಅಥವಾ ಪತ್ನಿಗೆ ಅವರ ಕುಟುಂಬದ ಸದಸ್ಯರ ಬಗ್ಗೆ ವಿವಾದಾತ್ಮಕವಾಗಿ ಹೇಳುವುದನ್ನ ತಡೆಗಟ್ಟುವುದು ಮುಖ್ಯವಾಗಿದೆ. ಹುಡುಗಿಯರು ತುಂಬಾ ಭಾವುಕರಾಗಿರುತ್ತಾರೆ. ವಿಶೇಷವಾಗಿ ಅಂತಹ ಪರಿಸ್ಥಿತಿಯಲ್ಲಿ ಅನೇಕ ಹುಡುಗಿಯರು ತಮ್ಮ ಭವಿಷ್ಯದ ಗಂಡನಿಗೆ ಮದುವೆಯ ಮುಂಚೆನೆ ತಮ್ಮ ಹೆತ್ತವರ ಬಗ್ಗೆ ಒಳ್ಳೆಯ ಮತ್ತು ಕೆಟ್ಟ ಮಾತುಗಳನ್ನ ಮಾತನಾಡುತ್ತಾರೆ. ಅದು ಮದುವೆಯ ನಂತರ ಪತಿಯು ಅವರ ತಾಯಿಯ ಬಗ್ಗೆ ಅಪಹಾಸ್ಯ ಮಾಡುವ ಅಥವಾ ಕೆಟ್ಟ ಭಾವನೆಯನ್ನು ಹೊಂದುವ ಸಾಧ್ಯತೆ ಇರುತ್ತದೆ. ಯಾವುದಕ್ಕೂ ಮಾತುಗಳನ್ನ ಮಿತವಾಗಿ ಆಡಿ, ಹಿತವಾಗಿ ಆಡಿ, ಆಗ ಸಂಬಂಧಗಳು ಗಟ್ಟಿಯಾಗಿರುತ್ತವೆ. ಸ್ನೇಹಿತರೆ, ಮದುವೆಯ ಮೊದಲು ಹುಡುಗ ಹುಡುಗಿಗೆ ಹಲವಾರು ಕನಸುಗಳನ್ನು ಆಸೆಗಳನ್ನು ತೋರಿಸುವುದು ಸಹಜ. ಮದುವೆಯ ನಂತರ ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ, ನಿನಗೆ ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್ಗೆ ಕರೆದುಕೊಂಡು ಹೋಗುತ್ತೇನೆ, ಯುರೋಪ್ ಟ್ರಿಪ್ ಮಾಡಿಸ್ತೇನೆ, ಅಮೆರಿಕಾಗೆ ಕರೆದುಕೊಂಡು ಹೋಗುತ್ತೇನೆ, ನಿನಗಾಗಿ ಕಾರನ್ನು ತರುತ್ತೇನೆ, ಶಿಪ್ ಅಲ್ಲಿ ಓಡಾಡಿಸುತ್ತೇನೆ, ಅಂತೆ ಕಂತೆ ಕಥೆಗಳನ್ನ ಕಟ್ಟುವುದು ತಪ್ಪು. ಹಾಸಿಗೆ ಇದ್ದಷ್ಟು ಕಾಲ ಚಾಚಬೇಕು. ನೀವು ಏನು ಅನ್ನೋದನ್ನ ನೀವು ಮೊದಲೇ ತೋರಿಸಬೇಕು. ಹೀಗೆಲ್ಲ ಸುಳ್ಳು ಭರವಸೆ ಕೊಡುವುದರಿಂದ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕದಂತೆ ಆಗುತ್ತದೆ. ಯಾವುದಕ್ಕೂ ಮಾತಿನ ಮೇಲೆ ಹಿಡಿತ ಇರಲಿ, ಆಗ ಮಾತ್ರ ಜೀವನದ ಮೇಲೆ ಕಂಟ್ರೋಲ್ ಕೂಡ ಇರುತ್ತದೆ.